ಪಾವಗಡದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮೂಳೆ ತಜ್ಞ ರಮೇಶ್ರನ್ನು ಮರು ನೇಮಕ ಮಾಡುವಂತೆ ಸಂಘ ಸಂಸ್ಥೆಗಳ ಮುಖಂಡರು ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಪಾವಗಡ ತಹಶೀಲ್ದಾರ್ ಕೆಆರ್ ನಾಗರಾಜ್ ಮೂಲಕ ಮನವಿ ಪತ್ರ ಸಲ್ಲಿಸಿದರು. ಪಾವಗಡ ತಾಲೂಕು ಅತಿ ಹಿಂದುಳಿದ ಬರಪೀಡಿತ ತಾಲೂಕಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕಡುಬಡವರು ವಾಸವಾಗಿದ್ದಾರೆ. ಆಕಸ್ಮಿಕ ಅಪಘಾತ ಅಥವಾ ಕೂಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಕೈ ಕಾಲುಗಳಿಗೆ ಗಾಯಗಳಾದಾಗ ಜಿಲ್ಲಾ ಆಸ್ಪತ್ರೆಗೆ ಹೋಗಬೇಕಾದ ಅನಿವಾರ್ಯತೆ ಇದೆ ಎಂದು ಮನವಿಯಲ್ಲಿ ಗಮನ ಸೆಳೆಯಲಾಯಿತು. ಈ ಹಿಂದೆ ನೇಮಕವಾಗಿರುವ ಮೂಳೆ ತಜ್ಞ ರಮೇಶ್ ರವರು ರೋಗಿಗಳನ್ನು ಗುಣಪಡಿಸಲು ನಿಪಕ್ಷಪಾತವಾಗಿ ಕೆಲಸ ನಿರ್ವಹಿಸುತ್ತಿದ್ದು, ಈ ತಾಲೂಕಿನ ಜನತೆಗೆ ಇಂತಹ ದಕ್ಷ ತಜ್ಞ ವೈದ್ಯರೇ ಬೇಕಾಗಿರುವುದರಿಂದ ಕೂಡಲೇ ಡಾಕ್ಟರ್ ರಮೇಶ್ ರವರನ್ನು ಮರು ನೇಮಕ ಮಾಡುವಂತೆ ಸಂಘ ಸಂಸ್ಥೆಗಳ ಮೂಲಕ ಮುಖಂಡರು ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಎಂಕೆ ನಾರಾಯಣಪ್ಪ, ಹೆಲ್ಪ್ ಸೊಸೈಟಿ ಅಧ್ಯಕ್ಷರಾದ ಮಾನಂ ಶಶಿಕಿರಣ್, ವೆಟರ್ನಟಿ ಉಗ್ರಪ್ಪ, ಬಿಎಸ್ಪಿ ಮಂಜುನಾಥ್, ಕಣ್ಣಮೇಡಿ ಕೃಷ್ಣಮೂರ್ತಿ, ಬೇಕರಿ ನಾಗರಾಜ, ಶಂಕರ, ನರೇಶ್, ತಿಮ್ಮರಾಜು, ಜಗದೀಶ್ ಹಾಗೂ ಸಂಘ ಸಂಸ್ಥೆಗಳ ಮುಖಂಡರು ಮನವಿ ಪತ್ರ ಸಲ್ಲಿಸಿದರು. THO ಹತ್ರ ಮಾತಾಡಿದ್ದೀನಿ, ಎಲ್ಲರತ್ರನು ಮಾತಾಡಿದ್ದೀನಿ. 1ನೇ ತಾರೀಕಿಂದ ಬರ್ತಾರೆ ನಾನಪ್ಪ ಅಂತ ಅವರು ಹೇಳಿದ್ರು. ಆದ್ರೆ ಅವರು ಮಟ್ಟಕ್ಕೆ ಏನು ಗೊತ್ತಾ, ನೀವು ನನಗೆ ಯಾರ್ಯಾರು ಕಿರುಕುಳ ಕೊಟ್ಟಿದ್ದಾರೋ, ಯಾರ್ಯಾರು ನಮ್ಮ ಮೇಲೆ ದ್ವೇಷ ಇಟ್ಕೊಂಡು ಕೆಲಸ ಮಾಡ್ತಾರೋ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ರಿ, ನನಗೇನು ತೊಂದರೆ ಇಲ್ದಾಗ ಮಾಡ್ರಿ, ನಾನು ಕೆಲ್ಸಕ್ಕೆ ಬಂದು ಮಾಡ್ತೀನಿ ಅನ್ನೋ ಮಟ್ಟಿಗೆ ಅವ್ರಿದ್ದಾರೆ. ಅದರಿಂದ ಅವ್ರೇನು ಟ್ರಾನ್ಸ್ಫರ್ ಆಗಿಲ್ಲ, ಸುಮ್ಮನೆ ರಜಾ ಹಾಕಿದ್ದಾರೆ. ಅದರಿಂದ ನೀವು ಆದಷ್ಟು ಬೇಗ ಇವತ್ತೇನೆ ಡ್ರಾಫ್ಟ್ ಹಾಕ್ಬಿಟ್ಟು ನಮ್ಮ ಇವರು DHOಗೂ DC-ಗೂ ಒಂದು ಲೆಟರ್ ಹಾಕ್ಬಿಡಿ, ಬರ್ಬಿಡಿ. ಇಲ್ಲ ನಂಬರ್ ತಾವತ್ತ ಫೋನ್ ಮಾಡ್ಕೊಳ್ಳ ಬಂದು ಅವರೇ ಬೇಕಂತ ಇದ್ದಾರೆ, ಬೇಗ ಅವ್ರನ್ನ ಕಳಿಸ್ರಿ ಅಂತ. ನನ್ನ ಇದ್ರ ಬರ್ರಿ ಅಂದ್ರೆ ನಿಮ್ಮಿದ್ರೆ ನಾವು ತಗೊಳ. ಇಲ್ಲಿ ಬಡವರೇ ಜಾಸ್ತಿ ಇರೋದ್ರಿಂದ ಇಲ್ಲಿ ಒಳ್ಳೆ ಹೆಸರಿದೆ ಅವ್ರಿಗೆ. ಅವರಿದ್ರೆ ಸುಮಾರು ಜನ ಕಾಲು ಕೈ ಮುರಿದಿರ್ತಕ್ಕಂಥವ್ರು ಇಲ್ಲೆಲ್ಲ ಚಿಕಿತ್ಸೆ ಪಡೆದು ಆರಾಮಾಗಿ ಮೇಲೆತ್ಬಿಟ್ಟು ಅವರು ನಿತ್ಯದ ಬದುಕುಗಳನ್ನ ಅವ್ರು ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ಆಗುತ್ತೆ. ಇಲ್ಲಿಂದ ತುಮಕೂರ್ಗೆ ಹೋಗ್ಬೇಕಾದ್ರೆ ಆಂಬುಲೆನ್ಸಲ್ಲಿ ಹೋಗ್ಬೇಕು, ಬಸ್ಸಲ್ಲಿ ಹೋಗ್ಬೇಕು, ಅವೆಲ್ಲ ಸಮಸ್ಯೆಗಳಾಗ್ಬಿಡುತ್ತೆ. ಹಾಗಾಗಿ ಅವ್ರು ಇಲ್ಲಿದ್ರೆ ಬಡವರಿಗೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ ನಾವೆಲ್ಲ ಸೇರಿ ನಿವಾರಣೆ ರೆಡಿ ಮಾಡಿದ್ವಿ. ಸರ್ಕಾರಕ್ಕೂ ನೀವೇ ಶಿಫಾರಸು ಮಾಡಬೇಕು. ಜಿಲ್ಲಾ ವೈದ್ಯಾಧಿಕಾರಿಗಳಿಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ತಮ್ಮ ಕಡೆಯಿಂದ ಒಂದು ರಿಪೋರ್ಟ್ ಹಾಕ್ಬಿಟ್ಟು ಅವಶ್ಯಕತೆ ಇರೋದ್ರಿಂದ ಅವ್ರನ್ನ ಮರು ನೇಮಕ ಮಾಡಿ ಇಲ್ಲೇ ಆದೇಶ ಮಾಡಿ ಅಂತ ಹೇಳ್ಬಿಟ್ಟು ತಾವು ಹೇಳಿದ್ರೆ ಅದು ಆಗುತ್ತೆ. ಯಾಕಂದ್ರೆ ತಮ್ಗೆ ಗೊತ್ತಿದೆ ಇವತ್ತಿನ ದಿನ ಕೊರೋನಾ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು, ಆ ಕೊರೋನಾ ಇದರಲ್ಲಿ ಇಂಥವ್ರು ಇಲ್ಲ ಅಂದರೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ತಮ್ಮ ಕಡೆಯಿಂದ ಒಂದು ರಿಪೋರ್ಟ್ ಹಾಕ್ಬಿಟ್ಟು ಅವಶ್ಯಕತೆ ಇರೋದ್ರಿಂದ ಅವ್ರನ್ನ ಮರು ನೇಮಕ ಮಾಡಿ ಇಲ್ಲೇ ಆದೇಶ ಮಾಡಿ ಅಂತ ಹೇಳ್ಬಿಟ್ಟು ತಾವು ಹೇಳಿದ್ರೆ ಅದು ಆಗುತ್ತೆ. ಯಾಕಂದ್ರೆ ತಮ್ಗೆ ಗೊತ್ತಿದೆ ಇವತ್ತಿನ ದಿನ ಕೊರೋನಾ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ARC Private Limited, we are hiring. Dear all, we have openings for telecallers position. 0 to 2 years experience, any education can apply. Gender male and female. Skills results driven, persistence, time management, customer service, understanding customer needs, prospecting skills, motivation for sales, handles rejection, professionalism and communications. Accident Relief Care Private Limited, number 38 Chandrodaya, first floor, Antarasanahalli, Madhugiri, Main Road, Tumkur, 572106. Phone 6366435958, 9606666568. ARC Private Limited, help when you need it most. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.